ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬೋ ಒಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ವೇದಿಕೇತರ ಗಣ್ಯರೇ, ಸಿರಿ ಸ್ವಸಹಾಯ ಸಂಘದ ಸರ್ವ ಸದಸ್ಯರೇ, ನಮ್ಮ ಸಮಾಜ ಬಾಂಧವರೇ, ಆತ್ಮೀಯ ಆಮಂತ್ರಿತರೇ, ಇನ್ನು ನಮ್ಮ 14ನೇ ವರ್ಷದ ಸಿರಿ ಸ್ವಸಹಾಯ ಸಂಘದ ವಾರ್ಷಿಕೋತ್ಸವದ ಅಂಗವಾದ ಈ ದುರ್ಗಾ ಪೂಜೆಯನ್ನು ವರ್ಷಂ ಪ್ರತಿ ಮಲ್ತೊಂದಿಲ್ಲ. ಮಹಿಳೆಯರಿಗಾದ ಮಹಿಳೆಯರೇ ಮಲ್ತು ದಿನ ಈ ಒಂಜಿ ಗುಂಪುಡು ಮಹಿಳೆಯರೇ ಉಪ್ಪುನ ಈ ಒಂಜಿ ಗುಂಪುಗು ಪ್ರತಿ ವರ್ಷಲ ನಮ್ಮ ಈ ಒಂಜಿ ದುರ್ಗಾ ಪೂಜೆಯನ್ನು ಬಾರಿ ಒಂಜಿ ಅದ್ದೂರಿಡು ವಲಯದ ಮಾತ ಅಧ್ಯಕ್ಷರು ಪದಾಧಿಕಾರಿಗಳು ಅಂಚೆನೆ ಸರ್ವ ಸದಸ್ಯರನ್ನ ನೆರವಿಡು ಮಲ್ತೊಂದು ಬರೋದಿಲ್ಲ. ಅಂಚೆನೆ ಈ ಸರ್ತಿದ ಈ 14ನೇ ವರ್ಷದ ಈ ದುರ್ಗಾ ಪೂಜೆಗೆ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮಗೂ ಅಧ್ಯಕ್ಷತೆಯನ್ನು ವಹಿಸೊಂದಿನ ನಮ್ಮ ಉಲ್ಲಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾಯನ ಶ್ರೀ ಸುರೇಶ್ ಚೌಟ ಕಂಕೆ ಮಜಲ್ ಮೇರೆಗೆ ನಮ್ಮ ಮಾತೆಯರ್ನ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಕೋರೊಂದಿಲ್ಲ. ಮುಖ್ಯ ಅತಿಥಿಯಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ನೆತ್ತ ಅಧ್ಯಕ್ಷರಾಯನ ಡಾಕ್ಟರ್ ಮೋಹನ್ ದಾಸ್ ರೈ ಸಂತೆಗುತ್ತು ಮೇರು ನಮ್ಮೊಟ್ಟಿಗೆ ಒಳ್ಳೆರು ಅವರಿಗೆ ನಮ್ಮ ಮಾತೆಯರ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಕುಡ್ಲ ನೆತ್ತ ಕಾರ್ಯಾಧ್ಯಕ್ಷರಾಯನ ಶ್ರೀ ದೇವಿಚರಣ್ ಶೆಟ್ಟಿ ನಮ್ಮ ಲೆಪ್ಪುಗೂ ಹೋಗ್ಕೊಡ್ದು ನಮ್ಮೊಟ್ಟಿಗೆ ನೀವು ಉಳ್ಳೇರು ಅವರಿಗೆಲ್ಲ ನಮ್ಮ ಮಾತೆಯರ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಕಂಕನಾಡಿ ವಲಯ ಬಂಟರ ಸಂಘದ ಸ್ಥಾಪಕ ಅಧ್ಯಕ್ಷರಾಯನ ಶ್ರೀ ರಾಮಚಂದ್ರ ಆಳ್ವ ಆರ್ಲ ನಮ್ಮ ಲೆಪ್ಪುಗೂ ಹೋಗ್ಕೊಡ್ದು ಇನಿ ನಮ್ಮೊಟ್ಟಿಗೆ ಉಳ್ಳೇರು ಅವರಿಗೆಲ್ಲ ನಮ್ಮ ಮಾತೆಯರ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚೆನೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿದ ಅಧ್ಯಕ್ಷರಾದ ಶ್ರೀಮತಿ ಅನುಸೂಯ ಆರ್ ಶೆಟ್ಟಿ ಇದ್ದೇನೆ ಬರ್ತದೆ ನಮ್ಮ ಪೂಜೆಡು ಭಾಗಿಯಾದ ನಮ್ಮ ಪ್ರೀತಿದ ಕಾಣಿಕೆಯನ್ನು ದೇತೊಂದು ಈತ ಅರಂಜ ಅರ್ನ ಅರ್ಜೆಂಟ್ ಕೆಲಸಗೂ ಪಿದೆ ಪೋತೇರು ಅರೆಗೆ ಅರ್ನ ಅನುಪಸ್ಥಿತಿಡು ಅರೆಗ್ಲ ಸ್ವಾಗತವನ್ನು ಬಯಸೊಂದಿಲ್ಲ. ಪ್ರಧಾನ ಕಾರ್ಯದರ್ಶಿ ಐನ ಶ್ರೀಮಾನ್ ಗೋಪಾಲ್ ಕೃಷ್ಣ ಮೇಲಂಟ್ರು ನಮ್ಮ ಸರ್ವ ರೀತಿ ಸಹಕಾರ ಮಲ್ತೊಂದು ನಮ್ಮೊಟ್ಟಿಗೆ ಸದಾ ಇತ್ತೊಂದು ಇನ್ನು ಈ ಕಾರ್ಯಕ್ರಮಡು ವೇದಿಕೆಡುಲ್ಲೇರು ಅರೆಗೆ ನಮ್ಮ ಮಾತೆಯರ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಕರೀನ 2-3 ತಿಂಗಳು ದಿಂಚಿ ಸಿರಿ ಮಹಿಳಾ ಉಳಿತಾಯದ ಗುಂಪುದ ಒಕ್ಕೂಟದ ಈ ವಾರ್ಷಿಕೋತ್ಸವಗೂ ಪಗಲು ರಾತ್ರಿ ಕೆಲಸ ಮಲ್ತೊಂದು ನೆತ್ತ ಅಧ್ಯಕ್ಷತೆಯನ್ನು ವಹಿಸೊಂದು ನಮ್ಮ ಮಾತೆಯರಿಗೆಲ್ಲ ಸಹಕಾರ ಮಲ್ತೊಂದು ನಮ್ಮೊಟ್ಟಿಗೆ ಸದಾ
ತೆಲ್ತೊಂದು ಇತ್ತಿನ ನಮ್ಮ ಅಧ್ಯಕ್ಷರೇ ನಮ್ಮ ಸಿರಿತ ಅಧ್ಯಕ್ಷರು ಶ್ರೀಮತಿ ಗೀತಾ ಆರ್ ಶೆಟ್ಟಿ ತಲಪಾಡಿ ಮೇರಿನಿ ವೇದಿಕೆಡಲ್ಲಿರೆ ಅವರಿಗೆ ನಮ್ಮ ಮಾತೇರ್ನ ಬರವಾದ ತುಂಬರದೇದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚೆನೆ ಕಾರ್ಯದರ್ಶಿಯಾಯಿನ ನಿಶಾ ಎನ್ ಶೆಟ್ಟಿ ಕೋಟೆಗಾರ್, ನಿರ್ದೇಶಕರಾಯಿನ ಶ್ರೀಮತಿ ಸುಜಾತಾ ಎಸ್ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ಶಾರದಾ ಎಚ್ ಶೆಟ್ಟಿ ಮೆಗ್ಲೆನ್ಲ ಪ್ರೀತಿಪೂರ್ವಕಡು ಸ್ವಾಗತ ಮಂತೊಂದುಲ್ಲ. ಈ ವರ್ಷದ ಸಿರಿ ಸ್ವಸಹಾಯ ಗುಂಪುಗಳ ವರದಿ. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳೇ, ಪದಾಧಿಕಾರಿಗಳೇ ಹಾಗೂ ನೆರೆದಿರತಕ್ಕಂಥ ಆತ್ಮೀಯ ಬಂಟ ಬಾಂಧವರೇ, ನಾನಿಂದು 2021-22ನೇ ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಂಘಟನೆ ಎಂಬ ಮುಖ್ಯ ತತ್ವದೊಂದಿಗೆ ಬಂಟ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸಿರಿ ಸ್ವಸಹಾಯ ಗುಂಪು ನಮ್ಮದಾಗಿದೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಿ ಸ್ವಾಭಿಮಾನದಿಂದ ಬದುಕಲು ಹಾದಿ ತೋರಿಸುವ ನಿಟ್ಟಿನಲ್ಲಿ ವಲಯ ಸಂಘದೊಂದಿಗೆ ಸೇರಿ ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಅತ್ಯಂತ ಯಶಸ್ವಿಯಾಗಿಸಿ ಕಳೆದ 18 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದೀಗ 19ನೇ ವರ್ಷಕ್ಕೆ ಕಾಲಿರಿಸಿದೆ. ನಮ್ಮ ಈ ಸಿರಿ ಸ್ವಸಹಾಯ ಒಕ್ಕೂಟದಲ್ಲಿ 15 ಗುಂಪುಗಳಿವೆ. ತಾರೀಕು 28/3/21ರಂದು ಕಿನ್ಯಾ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ತಾರೀಕು 31/3/22ರಂದು ಕೋಣಾಜ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ತಾರೀಕು 11/9/22ರಂದು ಸೋಮೇಶ್ವರ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. ತಾರೀಕು 2/10/22ರಂದು ಬೋಳಿಯಾರ್ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ಉದ್ಘಾಟನೆಗೊಂಡಿತು. ತಾರೀಕು 9/10/22ರಂದು ಮಂಜನಾಡಿ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪು ಉದ್ಘಾಟನೆಗೊಂಡಿತು. ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದು ಅದರಲ್ಲಿ ಖರ್ಚಾಗಿ ಉಳಿದ ಹಣದಿಂದ ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತೇವೆ. ಅಲ್ಲದೆ ಸಂಘದ ಸದಸ್ಯರಿಗೆ ಸಾಲ ರೂಪವಾಗಿ ಧನ ಸಹಾಯ ಮಾಡುತ್ತೇವೆ. ದುರ್ಗಾ ಪೂಜೆಯಲ್ಲಿ ಉಳಿಸಿದ ಹಣದಿಂದ ಪಾವೂರು ಗ್ರಾಮದ ನಳಿನಿ ಶೆಟ್ಟಿ ಅವರಿಗೆ 10,000 ರೂಪಾಯಿ, ಕಿನ್ಯಾ ಗ್ರಾಮದ ಚಂದ್ರಾವತಿ ಅವರಿಗೆ 10,000 ರೂಪಾಯಿ, ತಲಪಾಡಿ ಗ್ರಾಮದ ದಿನೇಶ್ ರವರ ಪತ್ನಿ ರವಿಕಲಾರವರಿಗೆ 10,000 ರೂಪಾಯಿ ಹಾಗೂ ಬೋಳಿಯಾರ್ ಗ್ರಾಮದ ಅಮೆವಾರಿನ ಪುಷ್ಪಾರವರ ಮಗಳ ಮದುವೆಗೆ ತಲಾ 10,000 ರೂಪಾಯಿಗಳನ್ನು ಸಿರಿ ಮಹಿಳಾ ಒಕ್ಕೂಟದಿಂದ ವಲಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ನೀಡಿರುತ್ತೇವೆ. 13/8/22ರಂದು ಪೆರ್ಮನ್ನೂರು ಗ್ರಾಮದ ದಿವಂಗತ ಮಾರಪ್ಪ ಶೆಟ್ಟಿಯವರ ಕುಟುಂಬಕ್ಕೆ 10,000 ರೂಪಾಯಿ, 14/8/22ರಂದು ಹರೆಕ್ಕಳ ಗ್ರಾಮದ ಶ್ರೀಮತಿ ಸರಸ್ವತಿಯವರ ಮಗನ ಚಿಕಿತ್ಸೆಗೆ 10,000 ರೂಪಾಯಿಯನ್ನು ಸಿರಿ ಮಹಿಳಾ ಒಕ್ಕೂಟದಿಂದ ವಲಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಮ್ಮುಖದಲ್ಲಿ ನೀಡಲಾಯಿತು. ಹಾಗೆ ಸೋಮೇಶ್ವರ ಗ್ರಾಮದ ವಿನೋದರವರಿಗೆ ಸಿರಿ ಮಹಿಳಾ ಒಕ್ಕೂಟದಿಂದ 40,000 ರೂಪಾಯಿ ಸಾಲವನ್ನು ನೀಡಲಾಗಿದೆ. ಸಿರಿ ಮಹಿಳಾ ಒಕ್ಕೂಟದಿಂದ ಉಳ್ಳಾಲ ವಲಯ ಬಂಟರ ಸಂಘಕ್ಕೆ ಕೊಟ್ಟಂತಹ 25,000 ರೂಪಾಯಿ ಸಾಲವನ್ನು ಉಳ್ಳಾಲ ವಲಯ ಬಂಟರ ಸಂಘ ಹಿಂತಿರುಗಿಸಿರುತ್ತದೆ. ಹಾಗೆ 31/7/22ರಂದು ನಡೆದ ಉಳ್ಳಾಲ ವಲಯ ಬಂಟರ ಸಂಘದ ಆಟಿಡೊಂಜಿ ದಿನದ ಕಾರ್ಯಕ್ರಮಕ್ಕೆ ಸಿರಿ ಮಹಿಳಾ ಒಕ್ಕೂಟದಿಂದ 5,000 ರೂಪಾಯಿಯನ್ನು ನೀಡಲಾಗಿರುತ್ತದೆ. ದುರ್ಗಾ ಪೂಜೆಯ ನಿಮಿತ್ತವಾಗಿ ವಲಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೂಡಿ ಹರೆಕಳ, ಬೆಲ್ಮ, ಅಂಬ್ಲಮೊಗೂರ್, ಪಾವೂರು ಗ್ರಾಮಗಳಿಗೆ ಭೇಟಿ ನೀಡಿರುತ್ತೇವೆ. ಪ್ರಸ್ತುತ 15 ಗುಂಪುಗಳಿರುವ ನಮ್ಮ ಸಿರಿ ಒಕ್ಕೂಟದ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಹೆಚ್ಚು ಗುಂಪು ರಚಿಸುವುದು. ಹಾಗೆ ಇನ್ನು ಬಾಕಿ ಇರುವಂತಹ ಹರೆಕಳ, ಬೆಲ್ಮ, ಮುನ್ನೂರು, ಅಂಬ್ಲಮೊಗೂರ್ ಗ್ರಾಮಗಳಲ್ಲಿಯೂ ಸಿರಿ ಸ್ವಸಹಾಯ ಗುಂಪುಗಳನ್ನು ಮಾಡಬೇಕೆಂದು ತೀರ್ಮಾನಿಸಿರುತ್ತೇವೆ. ಅದಕ್ಕೆ ಹರೆಕಳ, ಬೆಲ್ಮ, ಅಂಬ್ಲಮೊಗೂರ್, ಮುನ್ನೂರು ಗ್ರಾಮದವರು ಸ್ಪಂದಿಸಿರುತ್ತಾರೆ. 2021 ಏಪ್ರಿಲ್ನಿಂದ 2022 ಅಕ್ಟೋಬರ್ವರೆಗಿನ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಲೆಕ್ಕಪತ್ರದ ವಿವರ. ಜಮೆ ಆರಂಭಿಕ ಶುಲ್ಕ ಬ್ಯಾಂಕ್ ಖಾತೆಯಲ್ಲಿ 30,387.88. ದುರ್ಗಾ ಪೂಜೆಯಲ್ಲಿ ಉಳಿದ ಹಣ 96,935 ರೂಪಾಯಿ. ಒಕ್ಕೂಟಕ್ಕೆ ಗುಂಪಿನಿಂದ ಸಾಲ ಮರುಪಾವತಿ 28,000. ವಲಯಕ್ಕೆ ಕೊಟ್ಟ ಸಾಲ ಮರುಪಾವತಿ 25,000. ಬ್ಯಾಂಕ್ ಬಡ್ಡಿ 1,749 ರೂಪಾಯಿ. ಒಟ್ಟು ಜಮೆ 1,82,071 ರೂಪಾಯಿ .88 ರೂಪಾಯಿಗಳು. ಖರ್ಚು
ಬಂಟರ ಸಂಘ ಉಳ್ಳಾಲ ವಲಯಕ್ಕೆ ನೀಡಿದ ಸಾಲ 25,000. ಶ್ರೀಮತಿ ನಳಿನಿ ಶೆಟ್ಟಿ ಅವರಿಗೆ ಧನ ಸಹಾಯ 10,000. ಶ್ರೀ ಯತೀಶ್ ಶೆಟ್ಟಿ ಅವರಿಗೆ ಧನ ಸಹಾಯ 10,000. ಶ್ರೀ ದಿನೇಶ್ ಶೆಟ್ಟಿ ಅವರಿಗೆ ಧನ ಸಹಾಯ 10,000. SMS ಚಾರ್ಜ್ 106.20. ವಿನೋದ ಶೆಟ್ಟಿ ಅವರಿಗೆ ಕೊಟ್ಟ ಸಾಲ 40,000. ಪುಷ್ಪಾವತಿ ಶೆಟ್ಟಿ ಅವರ ಮಗಳ ಮದುವೆಗೆ ಧನ ಸಹಾಯ 10,000. ವಲಯದ ಸಂಘದ ಆಟಿದ ಕೂಟಕ್ಕೆ 5,000. ಮಾರಪ್ಪರಯ್ಯವರ ಮರಣದ ನಿಮಿತ್ತ ಧನ ಸಹಾಯ 10,000. ಸರಸ್ವತಿಯವರ ಮಗನ ಚಿಕಿತ್ಸೆಗೆ 10,000. ಬ್ಯಾಂಕ್ ಖಾತೆಯಲ್ಲಿ ಉಳಿದ ಮೊತ್ತ 51,965.68 ರೂಪಾಯಿಗಳು. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮ ವಹಿಸಿ ದುಡಿಯುತ್ತಿರುವ ಸಿರಿ ಸ್ವಸಹಾಯ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು, ಅಲ್ಲದೆ ವಲಯ ಸಂಘದ ಅಧ್ಯಕ್ಷರು ಮತ್ತು ವಲಯದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು, 14 ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ಇವರಿಗೆಲ್ಲ ನನ್ನ ಅನಂತಾನಂತ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಸ್ವಸಹಾಯ ಗುಂಪುಗಳ ಆಡಳಿತ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಆರ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ನಿಶಾ ಎನ್ ಶೆಟ್ಟಿ, ನಿರ್ದೇಶಕರಾಗಿ ಶ್ರೀಮತಿ ಸುಜಾತಾ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ಶಾರದಾ ಎಚ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಶಶಿಕಲಾ ಎ ಶೆಟ್ಟಿ ಹಾಗೂ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿಯೂ ಈ ಸಮಿತಿಗೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತಾ ವಲಯದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಕಾರ್ಯಕ್ರಮ ದಿ ಒಂದು ಚಟುವಟಿಕೆ ಗ್ರಾಮ ತನಕ್ಕೆ ಒಂಜಿ ಸ್ವಂತವೈನ ಕಟ್ಟಡ ಬೋಡು ಆ ಮುಖ್ಯವಾದ ಆ ಒಂಜಿ ಕಟ್ಟಡದ ಉಳೆಯಡು ಒಂಜಿ ಆತೆ ಆ ಗ್ರಾಮವು ಕಾರ್ಯಕ್ರಮ ಕೂಡು ಪನ್ಪುನ ಸದುದ್ದೇಶ ದಿ ಒಂದು ತಲಪಾಡಿ ಗ್ರಾಮದ ದೊಡ್ಡಬಲೆ ಕುಟುಂಬಸ್ಥರಾಯಿನ ಶ್ರೀಯುತ ಡಾಕ್ಟರ್ ಜಯಪಾಲ್ ಶೆಟ್ಟಿ ಈ ಒಂಜಿ ಸಂಘದ ಮಾಜಿ ಅಧ್ಯಕ್ಷರು ಅವ್ರನ್ನ ಕುಟುಂಬದ ಒಂಜಿ ಜಾಗೆ ಎಂಕ್ಲೆಗೆ ಕಟ್ಟಡಗೂ ಬೋಡಾಯನತ್ ಒಂಜಿ ಜಾಗಿನ ಎಂಕ್ಲೆಗೆ ವ್ಯವಸ್ಥೆ ಮಲ್ತು ಕೊಡ್ತಾರೆ. ಐಟ್ ಒಂಜಿ ಎಲ್ಲಿ ಮಟ್ಟದ ಒಂಜಿ ಕಟ್ಟಡ ಕಟ್ಟದೆ ಐನು ಎಲ್ಲಂಜಿ ಡಿಸೆಂಬರ್ 11 ತಾರೀಕಿಗೆ ಉದಿಪನ ಮನ್ಪಿಚ್ಚಿತ್ತನ ಲೇಸಿಗೆ ಎಂಕುಲು ಕೈಪಾಡ್ದು ಬಂದುಲೆ ಆ ಒಂಜಿ ಲೇಸದ ಆ ಒಂಜಿ ಆಮಂತ್ರಣ ಪತ್ರಿಕೆದ ಬಿಡುಗಡೆ ಇನ್ನು ಈ ಒಂಜಿ ದುರ್ಗಾ ಪೂಜೆದ ಈ ಒಂಜಿ ಪವಿತ್ರವಾದ ದಿನ ಈ ಒಂಜಿ ವೇದಿಕೆಡೆ ಆ ಒಂಜಿ ಬಿಡುಗಡೆ ಆರಂಡು ಈ ಬಿಡುಗಡೆನೆ ನಮ್ಮ ವೇದಿಕೆ ಎತ್ತಿನ ಗಣ್ಯಾತಿ ಗಣ್ಯರನ್ನ ಉಪಸ್ಥಿತಿ ಅಧ್ಯಕ್ಷರ ಜೊತೆ ಇತ್ತೊಂದು ಅದೇ ರೀತಿ ಗ್ರಾಮ ಸಮಿತಿಯ ಅಧ್ಯಕ್ಷರ ಶ್ರೀಯುತ ಸುಧಾಕರ್ ರೆಡ್ಡಿ ಅಂತಾರೆ, ಗ್ರಾಮ ಸಮಿತಿಯ ಪ್ರಧಾನ ಕಾರ್ಯಾಂತರಾಯನ ಶ್ರೀಯುತ ಮನೋಜ್ ಶೆಟ್ಟಿ ಮಕ್ಯಾರ್ ಮಂಟಮೆ, ಕೋಶಾಧಿಕಾರಿಯಾಯನ ಶ್ರೀಯುತ ಶೈಲೇಶ್ ಶೆಟ್ಟಿ, ಅದೇ ರೀತಿ ಗ್ರಾಮದ ವಲಯಕ್ಕೆ ಬತ್ತಿನ ಚೇತನ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲ, ಅದೇ ರೀತಿ ಈ ಒಂಜಿ ವಲಯದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ, ಶ್ರೀ ಪ್ರದೀಪ್ ಕಿಲ್ಲೆ, ಅದೇ ರೀತಿ ಗೋಪಾಲಕೃಷ್ಣ ಮೇಲಂಟ್ರಿ, ಅದೇ ರೀತಿ ಸಿರಿ ಸ್ವಸಹಾಯದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಆರ್ ಶೆಟ್ಟಿ ಮುಖಲ ಸಮ್ಮುಖಡು ಸೇರಿದ ಚಿತ್ರ ವೇದಿಕೆ ಹಿಡಿತರ ಗಣ್ಯತೆ ಗಣ್ಯರೇ ಈ ಒಂಜಿ ಆಮಂತ್ರಣ ಪತ್ರಿಕೆ ಬುಡುಗಡೆ ಮಲ್ಪಡು ಬಂಡದೆ ಗ್ರಾಮ ಸಮಿತಿ ಪ್ರಭಾದ ನಿಖಿಲ್ ಒಂಜಿ ನಮ್ರವೈನ ವಿನಂತಿ.
ಶ್ರೀಮತಿ ಜಗದೀಶ್ ರೈ ಬೆಳ್ಮ ಉಪಾಧ್ಯಕ್ಷರಾದ ಜಗದೀಶ್ ರೈ ಬೆಳ್ಮ ವೇದಿಕೆಗಳು ಅಂಚನೆ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಎಸ್ ಎಂ ಎ ಕೋಟೆಗಾರ್ ಕೋಶಾಧಿಕಾರಿಯಾದ ಶ್ರೀ ಜಗದೀಶ್ ಸುರಾಯ ಜೊತೆ ಕಾರ್ಯದರ್ಶಿಯಾದ ಶ್ರೀ ಗಣೇಶ್ ಶೆಟ್ಟಿ ಬೆಳ್ಮನೂರು ಅಂಚನೆ ಜೊತೆ ಕಾರ್ಯದರ್ಶಿಯಾದ ಶ್ರೀ ಪ್ರದೀಪ್ ಚಂದ್ರ ಶೆಟ್ಟಿ ಕೋಟೆಗಾರ್ ಸಂಘಟನಾ ಕಾರ್ಯದರ್ಶಿ ಶ್ರೀ ಆನಂದ್ ಶೆಟ್ಟಿ ವೇದಿಕೆ ಅಧ್ಯಕ್ಷರಾದ ಭೂತಮಾನವರು ಅಂಚನೆ ಯುವ ವಿಭಾಗದ ಅಧ್ಯಕ್ಷರಾದ ಸಂತೋಷ್ ಕಟ್ಟೆಲತಾಯ ವೇದಿಕೆಗಳು ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾದ ನಿತೇಶ್ ಶೆಟ್ಟರ್ ವೇದಿಕೆಗಳು ಭೂತಮಾನ ವೇದಿಕೆಗಳು ಅಂಚನೆ ಕ್ರೀಡಾ ಕಾರ್ಯದರ್ಶಿಯಾದ ಪ್ರವೀಣ್ ಶೆಟ್ಟರ್ ವೇದಿಕೆಗಳು ಅಧ್ಯಕ್ಷರಾದ ಭೂತಮಾನ ವೇದಿಕೆಗಳು ಪಟ್ನಾಳ ಗ್ರಾಮದ ಗ್ರಾಮ ಸಮಿತಿಯ ಅಧ್ಯಕ್ಷ ವೇದಿಕೆಗಳು ಉಳ್ಳಾಲ ಗ್ರಾಮ ಸಮಿತಿಯ ಅಧ್ಯಕ್ಷರಾದ ಶ್ರೀ ಹರೀಶ್ ಶೆಟ್ಟರ್ ವೇದಿಕೆಗಳು ಭೂತಮಾನಗಳು ಅಂಚನೆ ಪೆರ್ಮಂಗೂರು ಗ್ರಾಮದ ಸುರೇಂದ್ರ ಶೆಟ್ಟರ್ ಸೋಮೇಶ್ವರ ಗ್ರಾಮದ ಪುಷ್ಪರಾಜ್ ಶೆಟ್ಟರ್ ಕೋಟೆಗಾರ್ ಗ್ರಾಮದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗುತ್ತು ತಲಪಾಡಿ ಗ್ರಾಮದ ಸುಧಾಕರ್ ಡೆಂಟಾಯ ಕೀನ್ಯಾ ಗ್ರಾಮದ ಜನಾರ್ದನ್ ಶೆಟ್ಟಿ ಮಣಿನಾಡಿ ಗ್ರಾಮದ ಪುರಂದರ್ ಶೆಟ್ಟಿ ಒಣಾಜೆ ಗ್ರಾಮದ ರವೀಂದ್ರ ರೈ ಹರೇಂದ್ರ ಅಮರಂಗೂರು ಗ್ರಾಮದ ಪ್ರವೀಣ್ ರಾಯ್ ಮನೂರು ಗ್ರಾಮದ ಉಮೇಶ್ ಶೆಟ್ಟರ್ ಬೆಳ್ಮ ಗ್ರಾಮದ ಮೋಹನ್ ದಾಸ್ ಶೆಟ್ಟರ್ ಹರೇಗಳ ಗ್ರಾಮದ ಮಾಮನ್ ಹೆಂಡೆ ಪಾವೂರು ಗ್ರಾಮದ ಯೋಗೀಶ್ ಶೆಟ್ಟೆ ಅಂಚನೆ ಗೋಲ್ಯಾಲ ಗ್ರಾಮದ ರೋಹಿದಾಸ್ ಶೆಟ್ಟರ್ ವೇದಿಕೆ ಉಪಾಧ್ಯಕ್ಷ ಇನಿ ನಮ್ಮ ಈ ಬಂಟರ ಸಂಘ ಉಲ್ಲಾಲ ಒಳೆಯಡು ಸಿರಿ ಮಹಿಳಾ ಉಳಿತಾಯ ಗುಂಪುದ ಒಕ್ಕೂಟದ ಸಹಭಾಗಿತ್ವಡು ನಡತನ ದುರ್ಗಾ ಪೂಜೆ ಬಾರಿ ಒಂಜಿ ಎಡ್ಡೆ ರೀತಿಡಾತಂಡು ನಮಕ್ ಮಾತೆರೆಗ್ಲ ನಮ್ಮ ಬಂಟ ಸಮಾಜಂದು ಬಂಟ ಸಮಾಜಗೂ ఒక ಮಾತ ಸಮಾಜಗಳ ಒಂಜಿ ಶಕ್ತಿ ಪ್ರಚೋದನೆಯನ್ನು ಕೊರ್ಪುನಂಚಿನ ಆ ಮಹಾದೇವಿನ ಪೂಜೆಯನ್ನು ನಮ್ಮ ಇನ್ನು ಮಲ್ತದ ನಮ್ಮ ಬಂಟೇರು ಆದಿ ಕಾಲೋಡು ದಿಂಚಲ ಒಂತೆ ಶಕ್ತಿನ ಆರಾಧನೆ ಮಲ್ಪುನಕಲು ದಯಪಂಡ ನಮ್ಮ ನೆಟ್ಟು ಮಾತ ಸಮಾಜದ ಮಾತ ಜನಕ್ಲೇನು ನಮ್ಮ ಒಟ್ಟಿಗೆ ಲೆತೊಂದು ಪೋಪುನಕಲು ಅಂಚಿತ್ತನ ನಂಗೆ ಮಾತ ರೀತಿದ ಆ ಶಕ್ತಿನ ಅಂಚಿನ ಆ ಜ್ಞಾನ ಶಕ್ತಿನ ಕ್ರಿಯಾಶಕ್ತಿನ ಆ ಜಗನ್ಮಾತೆ ಕೊರಡು ನಂಗೆ ಮಾತೆರೆಗಳ ಎಡ್ಡೆ ಅವಡು ನಮ್ಮ ಸಮಾಜದೊಟ್ಟಿಗೆ ಮಾತ ಸಮಾಜಲ ಒಟ್ಟಿಗೆ ಒಗ್ಗಟ್ಟಿಟ್ಟು ಪೋವಡು ಇನಿ ಬಂಟ ಸಮಾಜ ಸರಿಯಾಯಿನ ರೀತಿಡು ಆ ಜ್ಞಾನನು ಪಡೆದು ಮಲ್ತಂಡ ನಮ್ಮ ಓಡೆ ಮುಟ್ಟೆ ಎತ್ತುವ ಅಂತ ಬಂದ್ಬಿಟ್ಟು ನಂಗೆ ಇಂಚಿ ಪದ ಮತ್ತು ಕೆಲವು ಘಟನೆಗಳು ಕೆಲವು ವಿಷಯಗಳು ಪೂರ ನಂಗೆ ತೆರೆಯುന്നുണ്ട് ಅಂಚಿತ್ತಿನ ನಮ್ಮ ಬಂಟ ಸಮಾಜ ನಮ್ಮ ಸಮಾಜೋಡಿತ್ತಿನ ಎಂಚಿನ ಒಂಜಿ ಕಪ್ಪು ಗೆರೆಗಳು ಎಂಚಿನ ಇತ್ತಂಡಲ್ಲ ಇನ್ನು ನಮ್ಮ ಪೂರ ಮಾಜಾದು ಎಡ್ಡೆ ಪುಡು ನಮ್ಮ ಮಾತ ಸಮಾಜದೊಟ್ಟಿಗೆ ಮುಂದುವರಿಯೊಂದು ನಂಗೆ ಮಾತೆರೆಗಳ ಎಡ್ಡೆ ಅವಡು ಅಂಚೆ ಈ ದೀಪಾವಳಿದ ಈ ಶುಭ ಸಮಯಡು ಮಾತ ನಮ್ಮ ಸಮಾಜ ಬಾಂಧವರಿಗೆ ಅಂಚಿನ ನಮ್ಮ ನಾಡಿದ ಮಾತ ಜನತೆಗಳ ಶುಭ ಹಾರೈಸೊಂದು ನಮ್ಮ ಆರಾಧನೆ ಮಲ್ಪುನಂಚಿನ ನಮ್ಮ ತಲಪಾಡಿದ ದುರ್ಗಾ ಪರಮೇಶ್ವರಿ ದೇವಿ ನಂಗೆ ಮಾತೆರೆಗಳ ಎಡ್ಡೆಪ್ಪುನು ಕೊರಡು ಪಂಡದು ಪನೊಂದು ಈ ಒಂಜಿ ಕಾರ್ಯಕ್ರಮನು ಹಮ್ಮಿಸಿನ ಮೆಕ್ಲೇನ್ ಪುರ ಅಭಿನಂದನೆ ಸಲ್ಲಿಸಾವೊಂದು ನಮ್ಮನ್ನು ಈ ಕಾರ್ಯಕ್ರಮಗಳೆತ್ತಿಂಚಿನಂಚಿನ ಮಾತ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಾವೊಂದು ಎನ್ನ ಈ ರೆಡ್ಡು ಪಾತೆರನ್ನು ಮುಗಿವೆ. ಜೈ ಹಿಂದ್. ಇನಿ 14ನೇ ವರ್ಷದ ದುರ್ಗಾ ಪೂಜೆ ಮಾತೆನಲ ಒಂಜಿ ಶ್ರದ್ಧಾ ಭಕ್ತಿಡು ಬಾರಿ ಪೊರ್ಲುಡೆ ನಮ್ಮ ತಂದ್ರೆಗಳು ನಡಪಾದ ಕೊರಿಯರು ಪ್ರತಿ ವರ್ಷಲ ನಮ್ಮ ಎಡ್ಡ ರೀತಿಯ ಈ ದುರ್ಗಾ ಪೂಜೆನೇ ಸಂಘದ ವತಿರ್ದು ಮಲ್ಪುವ ಸಂಘದ ಸಿರಿ ಮಹಿಳಾ ಉಳಿತಾಯ ಗುಂಪುದ ಒಕ್ಕೂಟದಲ್ಲ ಪ್ರತಿ ವರ್ಷದ ಮಾಬಲ್ಲ ಸಾಧನೆ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ತನುಮನ ದನಟು ಸಹಾಯ ಸಹಕಾರ ಮಲ್ತನ ಮಾತೆರೆಗಳ ವಲಯ ಸಂಘದ ಸೊಲ್ಮೇನು ಸಂದಾಯಿತ ಮಂತೊಂದು ಪ್ರತಿ ವರ್ಷಲ ಇಂಚನೆ ಶ್ರೀದೇವಿನ ಒಂಜಿ ಪೂಜೆನೆ ಮಲ್ಪನಂಚಿನ ಯೋಗ ಭಾಗ್ಯ ಈ ಬನ್ಸಂಘದ ಪ್ರತಿಯೊರೆಗಳ ಬರಡು ಪಣದು ವಿನಮ್ರ ವಿನಂತಿ ಮಂತೊಂದು ಬಂದುಲೆ ಈ ಸಂಘ ಪುಟ್ಟದು ಇನಿಕೆ ಇರುವ ವರ್ಷ ಒಂದು ಬತ್ತನು ನಮ್ಮ 10ನೇ ವರ್ಷಡು ದಶಮ ಸಂಭ್ರಮನು
ಚಂದ್ರಸಡ್ಡೆ ಅಂತ ಏನ ಕಾಲೋಡು ನಮ್ಮ ಮಲ್ತದ ವರ್ಷದ ಕಾರ್ಯಕ್ರಮ ಮಲ್ಪೊಡುದು ಮಲ್ಪುನ ಒಂಜಿ ಮಾತೇನೆಲ್ಲ ಬೇಡಿಕೆಲ್ಲ ಉಂಡು ಐಕೆ ಸರಿಯಾದ ನಮ್ಮ ನನದ ದುಂಬದ ದಿನಟ್ಟು ನಮ್ಮ ಮಹಾಸಭೆ ನಡಪೆರಂಡು ಆ ಸಭೆ ಮಹಾಸಭೆಯದ್ದು ಬೊಕ್ಕ ನಮ್ಮ ವರ್ಷದ ಒಂಜಿ ಕಾರ್ಯಕ್ರಮ ಮಲ್ಪುಡ ಒಂಜಿ ಸಿದ್ಧತೆನೆಲ್ಲ ಮಲ್ಪುಡಾಬನು ನೆಕ್ಕೆ ನಮ್ಮ ಬಂಟ ಬಾಂಧವ್ಯರನ್ನೆಲ್ಲ ಮಾತೇನೆಲ್ಲ ಸಹಾಯ ಸಹಕಾರ ಕೋರೊಂದು ಇಂಚೆನೆ ನಮ್ಮ ಬಂಟ ಬಂಧುತ್ವ ಗಟ್ಟಿಯಾವಡು ನಮ್ಮ ಬಂಟ ಬಾಂಧವ್ಯರದ್ದು ಅತಿ ತಿತ್ತಿನ ಅಂದ ಜನಗಳಿಗೆ ನಮ್ಮದು ಸಹಾಯ ಸಹಕಾರ ಮಲ್ಪುನ ಯೋಗ ಭಾಗ್ಯ ತಿಕ್ಕಾಡನ್ನು ಪಡೆದು ಶ್ರೀ ದೇವಿಡ ನಟ್ಟೊಂದು ಇನ್ನಿತ ಈ ಕಾರ್ಯಕ್ರಮವು ಬೈದಿನ ಮಾತೆರೆಗಳ ಸೊಲ್ಮೆ ಸಂದಾಯಿತ ಮಂತೊಂದು ಎನ್ನ ಪಾತೆರೆಗೂ ವಿರಾಮ ಕೊರೊಂದಿಲ್ಲ ಸಹಕಾರ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟವು ಏಕಲ ಹಿಂಸನೆ ಒಕ್ಕೂಟವು ದುಂಬುಗು ವಂದನಾರ್ಪಣೆ ಮಂತ್ರಿಗಳಿಗೆ ಸುಜಾತ ಯಶೆಟ್ಟು ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟದ ನಿರ್ದೇಶಕಿ. ವೇದಿಕೆದ ಮಿತ್ತ ಚಾವಡಿದ ಕುಲ್ದಿನ ಗಣ್ಯರಿಗೆ ನಮ್ಮ ಸಿರಿ ಸ್ವಸಹಾಯ ಸಂಘದ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಅಂಚನೆ ತೀರ್ಥ ಚಾವಡಿದ ಕುಲ್ದಿನ ನಮ್ಮ ಮಾತಾ ಬಾಂಧವರೆಗಳ ಸಿರಿ ಸ್ವಸಹಾಯ ಗುಂಪುದ ಪರವಾದ ಧನ್ಯವಾದಗಳು. ಅಂಚನೆ ಸಿರಿ ಸ್ವಸಹಾಯ ಗುಂಪುದ ಅಧ್ಯಕ್ಷ ಕಾರ್ಯದರ್ಶಿ ಬೊಕ್ಕ ಪೂರಾ ಗುಂಪುದಾಖಲೆಗೆ